ಸೋಮೇಶ್ವರ ಗ್ರಾಮ ವ್ಯಾಪ್ತಿಯ ಕೊಲ್ಯ ಪರಿಸರಡ್ ಕುಡ್ಲ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಶ್ರೀ ಯುಟಿ ಖಾದರ್ನ ಪರವಾದ ಕಾಂಗ್ರೆಸ್ ಮುಖಂಡರು ಶ್ರೀ ಸದಾಶಿವ ಉಳ್ಳಾಲ್ರ ನೇತೃತ್ವದ ಇಲ್ಲಿಲ್ಲಬಹುದು ಭರ್ಜರಿ ಮತಯಾಚನೆ ಅಂಗಾರಕಾಂಡೆ ನಡೆಸಿದರು. ಕುಡ್ಲ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಶ್ರೀ ಯುಟಿ ಖಾದರ್ ಚುನಾವಣೆಗೊಂತಿದರು. ಹಳೆನ ಪರವಾದ ಸೋಮೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಲ್ಯ ಪರಿಸರಡ್ ಕಾಂಗ್ರೆಸ್ ಮುಖಂಡರು ಶ್ರೀ ಸದಾಶಿವ ಉಳ್ಳಾಲ್ರ ನೇತೃತ್ವದ ಇಲ್ಲಗಬಹುದು ಭರ್ಜರಿ ಮತಯಾಚನೆ ಅಂಗಡಕಾಂಡೆ ನಡಪಾಯರು. ಈ ಪೊರ್ತು ಪಾತೆರ್ನ ಕಾಂಗ್ರೆಸ್ ಮುಖಂಡರು ಶ್ರೀ ಸದಾಶಿವ ಉಳ್ಳಾಲ್ ಮೇ 12 ತಾರೀಕಿಗೆ ನಡಪಡೆ ಉಪ್ಪುನ ಚುನಾವಣೆಡು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಒಟ್ಟು ಸೇರಿದ ಯುಟಿ ಖಾದರ್ರನ್ನು ಅತ್ಯಧಿಕ ಬಹುಮತಡು ಗೆಂದಾವಡು ಪಂಡದು ತೆರಿಪಾಯರು. ಕಳೆದ 3 ಅವಧಿಯಲ್ಲಿ ಕೂಡ ಉತ್ತಮ ಶಾಸಕರಾಗಿ ಈ ಕ್ಷೇತ್ರದ ಮತದಾರರಿಗೆ ಗೌರವ ತರುವಂಥ ಕೆಲಸವನ್ನು ಮಾಡಿಕೊಂಡು ಈ ರಾಜ್ಯದಲ್ಲಿ ಮಾತ್ರ ಅಲ್ಲ ರಾಷ್ಟ್ರದಲ್ಲೇ ಖಾದರ್ರವರ ಮತ್ತು ಕಾಂಗ್ರೆಸ್ ಪಕ್ಷದ ಹೆಸರು ಉಳಿಸುವಂತೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡುವುದರ ಜೊತೆಗೆ ಸರ್ಕಾರದ ಯಾವುದೇ ಒಂದು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರವರು ಕೊಟ್ಟಂಥ ಯಾವುದೇ ಕಾರ್ಯಕ್ರಮಗಳಿದೆ, ಪ್ರಣಾಳಿಕೆಯಲ್ಲಿ ಹಿಂದಿನ ಅವಧಿಯಲ್ಲಿ ಹೇಳಿದಂಥ ಯಾವುದೆಲ್ಲ ಕಾರ್ಯಕ್ರಮಗಳಿದೆ ಅದನ್ನೆಲ್ಲ ಚಾಚು ತಪ್ಪದೆ ಪ್ರತಿಯೊಂದು ಕೂಡ ಕಾರ್ಯಗತಗೊಳಿಸುವಲ್ಲಿ ನಮ್ಮ ಕ್ಷೇತ್ರ ಶಾಸಕರು ಭಾಳಷ್ಟು ದುಡಿದು ಕರ್ನಾಟಕ ರಾಜ್ಯದ ಕುಟುಂಬ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾಗಿ ಮತ್ತು ಈಗ ನಾಗರಿಕ ಪೂರೈಕೆ ಇಲಾಖೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಸಚಿವರಾಗಿ ಈ ರಾಜ್ಯಕ್ಕೆ ಮಾತ್ರ ಅಲ್ಲ ಇಡೀ ರಾಷ್ಟ್ರದಲ್ಲಿ ಗುರುತಿಸುವಂಥ ಒಬ್ಬ ಉತ್ತಮ ಸಚಿವರು ಎಂಬ ಗೌರವಕ್ಕೆ ಪಾತ್ರರಾಗಿದ್ದವರು ಕಳೆದ ಬಾರಿ 30,000 ಅಂತರದ ಮತಗಳಿಂದ ಗೆಲುವು ಸಾಧಿಸಿದರು ಮತ್ತು ಈ ಸಲ ಕಡಿಮೆ ಪಕ್ಷ 50,000ಗಿಂತ ಹೆಚ್ಚಿನ ಅಂತರದ ಮತಗಳಿಂದ ಗೆಲುವು ಸಾಧಿಸುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿಕೊಂಡು ಸಚಿವರು ಯುಟಿ ಖಾದರ್ 4ನೇ ಸರ್ತಿಗೆ ಚುನಾವಣಾ ಕಣಕ್ಕೆ ಜೈದರು. ಅರೇನು ಅತ್ಯಧಿಕ ಮತ ಪಾರ್ದು ಗೆಂದಾವಡು ಅರೇನು ಪೀಡ ಸಚಿವರಾದ ತೂವೋಡು ಪಂಪಿನ ಮನದಾಸಿನ ದೀವೊಂದು ಇನಿ ಕಾಂಗ್ರೆಸ್ ಪಕ್ಷದ ಪ್ರತಿ ಕಾರ್ಯಕರ್ತರು ಬೆನೊಂದುಲ್ಲ ಪಂಡದ ಯುವ ಕಾಂಗ್ರೆಸ್ ಮುಖಂಡರು ಶ್ರೀ ಅಭಿಷೇಕ್ ಉಳ್ಳಾಲ್ ತೆರಿಪಾಯರು. ಎಲ್ಲ ಕಾಂಗ್ರೆಸ್ ಅನೇಕ ಕಾಂಗ್ರೆಸ್ ಕರ್ತರು ನಮಗೆ ಕೈ ಜೋಡಿಸಿದ್ದಾರೆ. ಪವನ್ ಆಗಿರ್ಬೋದು, ಪವಿತ್ರ ಆಗಿರ್ಬೋದು, ಸುರೇಂದ್ರ ಅವರಿಗೆ, ಪುಟ್ಟಣ್ಣವರು, ಅನೇಕ ಕಾರ್ಯಕರ್ತರು ಮತ್ತು ಅದೇ ರೀತಿ ಮಹಿಳೆಯರು ಕೂಡ ತಮ್ಮೊಂದಿಗೆ ನಿರಂತರವಾಗಿ ರಾತ್ರಿಗಳು ದುಡಿತಿದ್ದಾರೆ. ಕಾಂಗ್ರೆಸ್ ಪಕ್ಷ ಹಾಗೂ ಖಾದರ್ರನ್ನು ಗೆಲ್ಲಿಸಲಿಕ್ಕೆ ನಿಸ್ವಾರ್ಥ ಸೇವೆಯನ್ನು ಮಾಡ್ತಿದ್ದಾರೆ. ಈ ಒಂದು ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಯಶಸ್ವಿ ಆಗ್ತದೆ ಅನ್ನೋ ನಂಬಿಕೆ ನಮಗಿದೆ. ಈ ಒಂದು ಅವಕಾಶ ಹೊಂದಿಸ್ತಿದ್ದಾರೆ. ಈ ಬಾರಿ ಮತ್ತೊಮ್ಮೆ ಯುಟಿ ಖಾದರ್ ಅವರು ಆಯ್ಕೆಯಾಗಿ ಮತ್ತೊಮ್ಮೆ ಗೃಹ ಮಂತ್ರಿಯಾಗಿ ಅದ ನಂತರ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಅಧಿಕಾರ ನಡೆಸುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳಿಕೆ. ಗ್ರಾಮ ಪಂಚಾಯತ್ ಸದಸ್ಯರು ಧನು, ಕಾಂಗ್ರೆಸ್ ಮುಖಂಡರು ಸರ್ವಶ್ರೀ, ದಾಸಣ್ಣ, ಸುರೇಂದ್ರ, ಪುಟ್ಟಣ್ಣ, ಯೋಗೀಶ್ ಬೊಕ್ಕ ಕಾಂಗ್ರೆಸ್ ಪ್ರಮುಖರು, ಮಹಿಳಾ ಸದಸ್ಯರು ಈ ಪೊರ್ತು ಒಟ್ಟಿಗೆ ಎತ್ತೇರು.